ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ದಲಿತ ಹಕ್ಕುಗಳ ಸಮಿತಿ ಶಿವಾಲಯ ಪಡುಮಾರ್ನಾಡು ಇದರ ವತಿಯಿಂದ ಪಡುಮಾರ್ನಾಡು ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕುವ ಮೂಲಕ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಪ್ರಾಂತ ರೈತ ಸಂಘದ ಉಪಾಧ್ಯಕ್ಷ ಯಾದವ ಶೆಟ್ಟಿ ಅವರು ಪಿಡಿಒ ಅವರನ್ನು ತರಾಟೆಗೆ ತೆಗೆದುಕೊಂಡು ಮಾತನಾಡಿದರು. ದಲಿತರು ಆರ್ಥಿಕವಾಗಿ ಮಾತ್ರ ವಂಚಿತರಲ್ಲ, ಅವರು ಸಾಮಾಜಿಕವಾಗಿಯೂ ಕೂಡ ವಂಚಿತರಾಗಿದ್ದಾರೆ. ಅವರಿಗೆ ಪ್ರಥಮ ಆದ್ಯತೆಯನ್ನು ಕೊಡಬೇಕಾಗಿದೆ. ಕಾನೂನುಬದ್ಧವಾಗಿರುವಂತಹ ಹಕ್ಕನ್ನು ನೀಡಬೇಕಾಗಿದೆ. ಪಂಚಾಯತ್ ವ್ಯಾಪ್ತಿಯಲ್ಲಿ ನೀರಿನ ಸಮಸ್ಯೆ ಇದೆ, ಆದರೂ ನೀರಿನ ಬಿಲ್ಲನ್ನು ಪಾವತಿಸುವಂತೆ ಒತ್ತಾಯ ಮಾಡಲಾಗ್ತಾ ಇದೆ. ಅಸಹಾಯಕ ಪರಿಸ್ಥಿತಿಯಲ್ಲಿರುವ ಕೆಲವು ಕುಟುಂಬಗಳು ಇದರಿಂದಾಗಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಕಳೆದ 10 ವರ್ಷಗಳಿಂದ ಪಡುಮಾರ್ನಾಡು ಪಂಚಾಯತ್ನಲ್ಲಿ SC/ST ಅನುದಾನ ವಿನಿಯೋಗ ಆಗ್ತಾ ಇಲ್ಲ. ಈ ಅನುದಾನವನ್ನ ನೀರಿನ ಬಿಲ್ಗೆ ವಿನಿಯೋಗಿಸುವಂತೆ ಆಗ್ರಹಿಸಿದರು. ಈ ಸಂದರ್ಭ ಗ್ರಾಮ ಕರ್ಣಿಕ ಕಿಶೋರ್, ದಲಿತ ಹಕ್ಕುಗಳ ಸಮಿತಿ ಸಂಚಾಲಕರುಗಳಾದ ಶಂಕರ ವಾಲ್ಪಾಡಿ, ಕೃಷ್ಣಪ್ಪ ಕೊಣಾಜೆ, ಭೀಮಗರ್ಜನೆ ಸಮಿತಿಯ ಜಿಲ್ಲಾ ಸಂಚಾಲಕ ಪ್ರಭಾಕರ, ರೈತ ಸಂಘದ ಮೂಡಬಿದರೆ ತಾಲೂಕಿನ ಅಧ್ಯಕ್ಷ ಸುಂದರ ಶೆಟ್ಟಿ ಉಪಸ್ಥಿತರಿದ್ದರು. ಮಾಡ್ತಾರೆ ಅದು ಮಾಡ್ತಾರೆ. ನೀವು ಸರ್ಕಾರದ ಆದಷ್ಟು ನೀವು ಪಾಲಿಸಿದ್ದೀರಾ? ಆನಂತರ ಎಷ್ಟು ಕಾರ್ಡ್ಗೆ ನೀವಾಗಿ ಜಾಬ್ ಕಾರ್ಡ್ ಕೊಟ್ಟಿದ್ದೀರಿ, ಮಾಡಿಸಿದ್ದೀರಿ? ಕೇಳ್ತೇನೆ, ಅವರಿಗೆ ಅವರು ಚುನಾವಣೆಯಲ್ಲಿ ಓಟ್ ಕೊಡೋದು ದಾಖಲೆ ಅಲ್ವಾ? ಅವರ ಓಟ್ ಬೇಕು, ಅವ್ರಿಗೆ ಸವಲತ್ತು ಬೇಡ, ಯಾವ ಅರ್ಥ? ನೀವು ಅದನ್ನು ಪ್ರಶ್ನೆ ಮಾಡಬೇಕು.